ಹವ್ಯಾಸಗಳಿಂದ ನಮಗೆ ಯಾವುದೇ ರೀತಿಯ ಲಾಭವಿಲ್ಲದಿದ್ದರೂ ಅವುಗಳು ಕೊಡುವ ಖುಷಿ ಅದಕ್ಕೆ ಬೆಲೆ ಕಟ್ಟಲು ಅಸಾಧ್ಯ. ಕೇವಲ ಹವ್ಯಾಸಕ್ಕಾಗಿ ಮತ್ತು ಕೋಣಗಳ ಮೇಲಿನ ಪ್ರೀತಿಯಿಂದಾಗಿ ಪೈರಿನಿಂದ ಸಣ್ಣ ಮರಿ ಕೋಣಗಳನ್ನು ತಂದು ಸಾಕಿ ಸಲಹುತ್ತಿರುವ ಒಬ್ಬ ರೈತನನ್ನ ನಾನಿವತ್ತು ಭೇಟಿಯಾದೆ. ಶಿರ್ವಾ ಗ್ರಾಮದ ಪಂಜಿಮಾರ್ನ ಸುಂದರ್ ರಾವ್ ಎನ್ನುವ ರೈತರನ್ನ ನಾನಿವತ್ತು ಭೇಟಿಯಾಗಿ ಅವರನ್ನ ಸಂದರ್ಶಿಸುವ ಅವಕಾಶ ನನಗೆ ಸಿಕ್ತು. ನಮ್ಮ ತುಳುನಾಡಿನ ಸಂಪ್ರದಾಯ ಎಷ್ಟು ಶ್ರೀಮಂತವಾಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಇಂಥ ಸುಂದರ್ ರಾವ್ ಅಂತಹ ವ್ಯಕ್ತಿಗಳು ಸಹ ಕಾರಣ ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ. ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಕೇವಲ ಪ್ರಾಣಿಗಳ ಮೇಲಿನ ಪ್ರೀತಿಯಿಂದ ಸಾಕಿ ಸಲುಹ ಇವರನ್ನ ಕಂಡು ಬಹಳ ಖುಷಿಯಾಯಿತು ನನಗೆ. ಇವರ ಕಾಲ ಮತ್ತು ಬೊಲ್ಲನನ್ನ ಇವರು ನನಗೆ ಪರಿಚಯ ಮಾಡಿಕೊಟ್ಟ ರೀತಿ ಮತ್ತು ಇವರ ಸಂಪೂರ್ಣ ಸಂದರ್ಶನವನ್ನು ನಾನು ಮಾಡಿದ್ದೇನೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದೇನೆ. ಯಾರಿಗಾದ್ರೂ ಆಸಕ್ತಿ ಇದ್ದರೆ ನೀವು ವೀಕ್ಷಿಸಬಹುದು. ನಮ್ಮ ಈ ಶ್ರೀಮಂತ ಸಂಪ್ರದಾಯ ಮತ್ತು ಆಚರಣೆಯನ್ನ ನಾವು ಆಚರಿಸುವುದರ ಮೂಲಕ ಇನ್ನೂ ಶ್ರೀಮಂತವಾಗಿರೋಣ ಅಂತ ಹೇಳುತ್ತಾ ನನ್ನ ಈ ಚಿಕ್ಕ ವಿಡಿಯೋವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.